ಮಳೆ ಹಿಮ್ಮುಖವಾಗಿದ್ದ ಕಾರಣ ನಂದಿನಿ ನದಿಯಲ್ಲಿ ಉಪ್ಪು ನೀರು ಬಂದು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಭತ್ತದ ಕೃಷಿಗೆ ಬಹಳಷ್ಟು ಸಮಸ್ಯೆಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಮುಲ್ಕಿ ತಾಲೂಕಿನ ಕೆಮ್ರಲ್ ಪಂಚಾಯತ್ನ ಪಂಜಾ ಕೊಯ್ಕೊಡೆ ಮತ್ತಿತರ ಸುಮಾರು 100 ಎಕರೆ ಭತ್ತದ ಕೃಷಿಗೆ ಇದೀಗ ಸಮಸ್ಯೆಯೊದಗಿದೆ. ನಂದಿನಿ ನದಿಯಲ್ಲಿ ಉಪ್ಪು ನೀರು ಹರಿತಾ ಇದ್ದು ರೈತರು ಕಂಗಾಲಾಗಿದ್ದಾರೆ. ಸರಿಯಾದ ಮಳೆ ಇಲ್ಲದ ಕಾರಣ ನಂದಿನಿ ನದಿಯಲ್ಲಿ ನೀರು ಹರಿಯದೆ ಪಾವಂಚೆಯ ಮೂಲಕ ಸಸಹಿತ್ಲುವಿನಲ್ಲಿ ಪಡುಗಡಲನ್ನ ಸೇರುವ ನಂದಿನಿ ನದಿಯಲ್ಲಿ ಹಿಮ್ಮುಖವಾಗಿ ಸಮುದ್ರದ ನೀರು ಬರ್ತಾ ಇದ್ದು ಪಂಜಾ ಮೊಗೆಪಾಡಿಯವರೆಗೆ ಉಪ್ಪು ನೀರು ಹರಿಯುತ್ತಿದೆ. ಮಳೆ ಬಂದು ನದಿಯಲ್ಲಿ ನೀರು ಹರಿದ್ರೆ ನೀರಿನ ರಭಸಕ್ಕೆ ಉಪ್ಪು ನೀರು ಹರಿಯೋದಿಲ್ಲ. ಉಪ್ಪು ನೀರಿನ ಕಾರಣದಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗ್ತಾ ಇದೆ. ಮಾತ್ರವಲ್ಲದೆ ಪಕ್ಕದಲ್ಲೇ ಕೆಮ್ರಲ್ ಪಂಚಾಯತ್ನ ಕುಡಿಯುವ ನೀರಿನ ಬಾವಿ ಇದ್ದು ನೀರು ಸರಬರಾಜಿಗೂ ಸಮಸ್ಯೆಯಾಗಿದೆ ಎನ್ನುತ್ತಾರೆ ರೈತರು. ನೀರು ಒಳ್ಳೆಯ ನೀರು ಕೆಳಗೆ ಹರಿದುಕೊಂಡು ಹೋಗುವಂತ ವಿರೋಧವಾಗಿ ಕೆಳಗಿಂದ ಸಮುದ್ರ ಉಕ್ಕಿ ಮೇಲೆ ಬರ್ತಾ ಉಂಟು ಉಪ್ಪು ನೀರು. ಆದ್ದರಿಂದ ನಮಗೆ ಕೃಷಿಕರಿಗೆ ಭಾರಿ ನಷ್ಟವಾಗಿದೆ. ನಮ್ಮ ಪರಿಸ್ಥಿತಿ ಹೇಳಿ ಪ್ರಯೋಜನ ಇಲ್ಲ. ಅಂಥ ಒಂದು ಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲ ವಿಧದಲ್ಲಿ ಕುಡಿಯುವ ನೀರು ಕೂಡ ಬೇರೆ ಸರಬರಾಜು ಆಗ್ತಾ ಉಂಟು ಪಂಚಾಯತಿನಿಂದ, ಅದು ಕೂಡ ಇವತ್ತು ಆಗ್ತಾ ಇಲ್ಲ. ಅಂದರೆ ಈಗ 1 ವಾರದಿಂದ ಉಪ್ಪು ನೀರು ಬರ್ತಾ ಇದ್ದು ತುಂಬ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಉಪ್ಪು ನೀರು ಹಿಮ್ಮುಖವಾಗಿ ಹರಿಯದಂತೆ ಚೇಳಾರಿನಲ್ಲಿ ಅಣೆಕಟ್ಟು ಇದ್ದು ಪ್ರತಿ ವರ್ಷ ಇದರ ಬಾಗಿಲನ್ನ ಜೂನ್ ಮೊದಲ ವಾರದಲ್ಲಿ ತೆಗೆಯಲಾಗುತ್ತದೆ. ಈ ಬಾರಿ ಮಳೆ ಇಲ್ಲದ ಕಾರಣ ಜೂನ್ 12ರವರೆಗೆ ಮಳೆಗಾಗಿ ಕಾದು ನಂತರ ಇದರ ಬಾಗಿಲನ್ನು ತೆಗೆಯಲಾಗಿತ್ತು. ಒಂದು ಬಾರಿ ಮಳೆ ಬಂದ್ರೆ ಅಣೆಕಟ್ಟಿನ ಬಾಗಿಲು ತೆರೆಯುವುದು ಕಷ್ಟ ಎಂಬ ಕಾರಣಕ್ಕೆ ನದಿಯಲ್ಲಿ ನೀರು ಹರಿಯುವುದಕ್ಕೂ ಮೊದಲು ಇದರ ಬಾಗಿಲನ್ನ ತೆಗೆಯಲಾಗಿತ್ತು. ಕೃಷಿ ಚಟುವಟಿಕೆ ಅಂದರೆ ಉಪ್ಪು ನೀರು ಹಾಕಿದ್ರೆ ತುಂಬ ಸಮಸ್ಯೆ ಆಗ್ತದೆ. ನಾಳದು ಬಿಸಿಲು ಅದೇ ಹೋಗುವಾಗ ಅದು ಭತ್ತ ಸರಿಯಾಗಿ ತೆನೆ ಸರಿ ಬರ್ತಾ ಇಲ್ಲ ಉಪ್ಪು ನೀರಿನ ಪೆಟ್ಟಿಗೆ. ಈಗ ಒಮ್ಮೆ ಹಾಕಿ ಏನಾದರೂ ಮಾಡ್ತಾರೆ ರೈತರೆಲ್ಲ, ಅದು ತುಂಬ ಸಮಸ್ಯೆ ಇರ್ತದೆ ಸರ್. ಅದು ಅಂದರೆ ಇಷ್ಟು ಮಳೆಗಾಲ ಇಷ್ಟು ಲೇಟಾಗಿ ಬಂದದ್ದು ಯಾರಿಗೂ ಗೊತ್ತಿಲ್ಲ ಇದುವರೆಗೆ. ಎಷ್ಟು ಮಳೆ ಹಿಂದೆ ಹೋಯ್ತು ಅಷ್ಟು ಇದು ನಮಗೆ ಸಮಸ್ಯೆ ಜಾಸ್ತಿ ಆಗ್ತದೆ. ಪಂಜಾ ಮೊಗಪಾಡಿ ಕೊಯ್ಕೊಡೆ ಭಾಗದ ರೈತರು ಪ್ರತಿ ವರ್ಷ ಮೇ ತಿಂಗಳಲ್ಲಿ ಭತ್ತದ ಬಿತ್ತನೆ ಮಾಡ್ತಾ ಇದ್ದು ಜೂನ್ ಪ್ರಥಮ ವಾರದಲ್ಲಿ ನಾಟಿ ಕಾರ್ಯ ಸಂಪೂರ್ಣವಾಗಿ ಮುಗಿಯುತ್ತದೆ. ಭತ್ತದ ಸಸಿಯಲ್ಲಿ 30 ದಿನದ ಒಳಗೆ ನಾಟಿ ಮಾಡಬೇಕಾಗಿದ್ದು ಈ ಬಾರಿ ಭತ್ತದ ಸಸಿಗೆ 40ರಿಂದ 50 ದಿನ ಕಳೆದಿದೆ. ಆದರೂ ನಾಟಿ ಕಾರ್ಯ ಆರಂಭವಾಗಿಲ್ಲ. ಒಟ್ಟಿನಲ್ಲಿ ಮಳೆ ಹಿಮ್ಮುಖವಾದ ಕಾರಣ ಗ್ರಾಮೀಣ ಪ್ರದೇಶದ ಜನರಿಗೂ ಸಂಕಷ್ಟ ಎದುರಾಗಿದೆ. ನಿಶಾಂತ್ ಶೆಟ್ಟಿ, ಕಿಲೆಂಜೂರು, ನಮ್ಮ ಕುಡ್ಲ ನ್ಯೂಸ್ 24x7 ಮುಲ್ಕಿ.